ಚುನಾವಣೆಯ ಸಂದರ್ಭದಲ್ಲಿ ಮತದಾರರಿಗೆ ಅನೇಕ ಉಚಿತ ಯೋಜನೆಗಳ ಆಮಿಷಗಳನ್ನು ಒಡ್ಡಿ ಈಗ ಕಾಂಗ್ರೆಸ್ ತನ್ನ ಆಡಳಿತಾವಧಿಯಲ್ಲಿ ಅದನ್ನು ಸಮರ್ಪಕವಾಗಿ ಜಾರಿಗೊಳಿಸದೆ ಜನರನ್ನ ಲೂಟಿ ಮಾಡ್ತಾ ಇದೆ ಎಂದು ಶಾಸಕ ಉಮನಾಥ್ ಕೋಟ್ಯನ್ ಸುದ್ದಿಗೋಷ್ಠಿಯಲ್ಲಿ ಆರೋಪವನ್ನ ಮಾಡಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಗುತ್ತಿಗೆದಾರರ ಅಧ್ಯಕ್ಷರಿಗೆ ಕೋಟಿಗಟ್ಟಲೆ ಹಣ ನೀಡಿ ಶೇಕಡ 40 ಆರೋಪದ ಸಂಚು ಹೂಡಿದ್ದ ಕಾಂಗ್ರೆಸ್ನಲ್ಲಿ ಈಗ ಭ್ರಷ್ಟಾಚಾರ ಹೆಚ್ಚಿದೆ. ಮಾಜಿ ಶಾಸಕರು, ಕಾಂಗ್ರೆಸ್ ನಾಯಕರು, ವಿವಿಧ ಇಲಾಖೆಯ ಅಧಿಕಾರಿಗಳಿಗೆ ನಮ್ಮ ಸರ್ಕಾರ ಇದೆ ಎಂದು ದರ್ಪ ತೋರಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂಘ ಪರಿವಾರದ ಕಾರ್ಯಕರ್ತರನ್ನ ಸುಳ್ಳು ನೆಪವೊಡ್ಡಿ ಬಂಧಿಸಲು ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ ಅಭಿವೃದ್ಧಿಯತ್ತ ಗಮನ ಕೊಡದೆ ದ್ವೇಷ ರಾಜಕಾರಣಕ್ಕೆ ಮುಂದಾಗ್ತಾ ಇದೆ ಎಂದು ಆರೋಪವನ್ನ ಮಾಡಿದರು. ಬಿಜೆಪಿ ಮೂಡಬಿದ್ರೆ ಮಂಡಲದ ಅಧ್ಯಕ್ಷ ಸುನಿಲ್ ಆಳ್ವ ಮಾತನಾಡಿ, ವಿದ್ಯುತ್ ದರ ಏರಿಕೆ, ಮತಾಂತರ ಕಾಯ್ದೆ ವಾಪಸ್ಸು ಹಾಗೂ ಪಠ್ಯ ಪುಸ್ತಕದಲ್ಲಿ ಹೆಡಗೇವಾರ್ ಸಾರ್ವರ್ಕರ್ ಪಠ್ಯಗಳನ್ನು ರದ್ದುಗೊಳಿಸಿರುವುದನ್ನು ಖಂಡಿಸುತ್ತೇವೆ. ಹಿಂದೂ ವಿರೋಧಿ ನಿಲುವುಗಳನ್ನೇ ಮಾನದಂಡವಾಗಿರಿಸಿಕೊಂಡು ಸಿದ್ದರಾಮಯ್ಯ ಸರ್ಕಾರ ಮತಾಂತರ ನಿಷೇಧ ಕಾನೂನು ವಾಪಸ್ಸು ಪಡೆಯಲು ಮುಂದಾಗಿದೆ ಎಂದು ದೂರಿದರು. ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಈಶ್ವರ್ ಕಟೀಲ್, ಪ್ರಧಾನ ಕಾರ್ಯದರ್ಶಿ ಕಸ್ತೂರಿ ಪಂಚ, ಕಾರ್ಯಾಲಯ ಕಾರ್ಯದರ್ಶಿ ಸುಕೇಶ್ ಶೆಟ್ಟಿ, ಮಂಡಲ ಪ್ರಧಾನ ಕಾರ್ಯದರ್ಶಿ ಕೇಶವ ಕರ್ಕೇರ, ಗೋಪಾಲ ಶೆಟ್ಟಿಗಾರ್, ನಗರ ಶಕ್ತಿ ಕೇಂದ್ರ ಅಧ್ಯಕ್ಷ ಲಕ್ಷ್ಮಣ್ ಪೂಜಾರಿ ಸುದ್ದಿಗೋಷ್ಠಿಯಲ್ಲಿ ಇದ್ದರು. ಅವರು ಘೋಷಣೆ ಮಾಡುವಾಗ ಯಾವುದೇ ಗೈಡ್ಲೈನ್ ಇರಲಿಲ್ಲ. ಇವಾಗ ಎಲ್ಲ ರೀತಿಯ ಗೈಡ್ಲೈನ್ಗಳನ್ನು ಹಾಕ್ತಾ ಇದ್ದಾರೆ. ಏನು ಇಷ್ಟೇ 200 ಯೂನಿಟ್ ಕರೆಂಟ್ ಅಂತ ಹೇಳ್ತಾ ಇದ್ರು, ಈಗ ಬಾಡಿಗೆಗೆ ಇರುವವರಿಗೆಲ್ಲ ಅದನ್ನು ತರಬೇಕು, ಇದನ್ನು ತರಬೇಕು. ಅದೇ ರೀತಿಯಲ್ಲಿ ಬಸ್ಸಿಗೆ ಇವತ್ತು ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಮಾತ್ರ, ಅವಾಗ ಹೇಳುವಾಗ ಖಾಲಿ ಸರ್ಕಾರಿ ಬಸ್ಸುಗಳಲ್ಲಿ ಹೇಳಿಲ್ಲ. ಅದೇ ರೀತಿಯಲ್ಲಿ ಇವತ್ತು ಕರೆಂಟ್ 200 ಯೂನಿಟ್ ಕೊಡ್ತೇನೆ ಅಂತೇಳಿ ಈಗಾಗಲೇ ಕರೆಂಟಿಗೆ ರೇಟನ್ನು ಜಾಸ್ತಿ ಮಾಡಿ ಇಲ್ಲಿ 200 ಯೂನಿಟ್ನ ಬಿಲ್ಲನ್ನು ಕಡಿಮೆ ಮಾಡುವಂಥದ್ದು. ಈ ರೀತಿಯಲ್ಲಿ ಜನರಿಗೆ ಆಮಿಷವನ್ನು ಒಡ್ಡಿ ಅದರಲ್ಲೂ ಮೋಸ ಮಾಡಿ ಇವತ್ತು ಈ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಟ್ಟಾರೆಯಾಗಿ BJPಯ ಸರ್ಕಾರವನ್ನು 40% ಸರ್ಕಾರ ಅಂತ ಇವರು ಕರೆದರು. ಯಾರೋ ಒಬ್ಬ ಗುತ್ತಿಗೆದಾರರ ಸಂಘದ ಅಧ್ಯಕ್ಷನ ಮೂಲಕ ಅವನಿಗೆ ಎಷ್ಟೋ ಕೋಟಿ ರೂಪಾಯಿಗಳನ್ನು ಕೊಟ್ಟು ಪತ್ರಿಕಾಗೋಷ್ಠಿ ಮಾಡಿಸಿ BJP ಸರ್ಕಾರ 40% ಕಮಿಷನ್ ತೆಗೊಳ್ತದೆ ಎಂಬ ಮಾತುಗಳನ್ನು ಆಡಿದರು. ಇವಾಗ ಇವರೇನು ಮಾಡುವಂಥದ್ದು ಅಂತ ನಮಗೆ ಗೊತ್ತಿಲ್ಲ. ಇವರೀಗ ಈ ಎಲ್ಲ ಸವಲತ್ತುಗಳನ್ನು ಕೊಡುವಂಥದ್ದು ಜನರನ್ನು ಲೂಟಿ ಮಾಡಿ ಜನರಿಗೆ ಕೊಡುವಂಥದ್ದು. ಇವರ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಾದ್ರೆ ಸರ್ಕಾರದ ಬೊಕ್ಕಸವನ್ನು ಲೂಟಿ ಮಾಡಿ ಇವರು ಕೊಡುವುದಲ್ಲ. ಇವರಿಗೆ ತಾಕತ್ತಿದ್ರೆ ಇವರು ಪಕ್ಷದ ಏನು ಅವರ ಇದು ಮೂಲಗಳಿವೆ, ಆ ಪಕ್ಷದ ಮೂಲಗಳಿಂದಲೇ ಇವರು ಹಣವನ್ನು ಕ್ರೋಢೀಕರಿಸಿ ಕೊಡಬೇಕಿತ್ತು. ಇವತ್ತು ಇವರೇನು ಭ್ರಷ್ಟಾಚಾರ ಮಾಡೋದಲ್ವ? ಇದು ಭ್ರಷ್ಟಾಚಾರ ಮಾಡಿ ಜನರ ದುಡ್ಡನ್ನು ದೋಚುವುದಲ್ವಾ? ಇದೆಲ್ಲ ಮಾಡಿ ಸರ್ಕಾರ ಅಧಿಕಾರಕ್ಕೆ ಬಂದಿದೆ. ಈಗಾಗಲೇ ಬಂದ ಕೂಡಲೇ ಪ್ರಾರಂಭ ಮಾಡಿದ್ದಾರೆ. ಏನು ಸೇಡಿನ ರಾಜಕಾರಣ ಮಾಡ್ತಾ ಇದ್ದಾರೆ. ಇವತ್ತು ಹಿಂದೂಗಳನ್ನು, ಮುಸಲ್ಮಾನರನ್ನು, ಕ್ರಿಶ್ಚಿಯನನ್ನು, ಅಲ್ಪಸಂಖ್ಯಾತರನ್ನು ಮತ್ತು ಹಿಂದೂಗಳನ್ನು ಒಟ್ಟಾರೆಯಾಗಿ ಹೊಡೆದುಕೊಳ್ಳುವಂಥ ರೀತಿಯಲ್ಲಿ ಇವತ್ತು ಬೇರ್ಪಡಿಸುವ ರೀತಿಯಲ್ಲಿ ಇವರು ರಾಜಕಾರಣವನ್ನು ಮಾಡ್ತಾ ಇದೆ ಸರ್ಕಾರ. ಇದನ್ನು ನಾವು ಖಂಡಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ಯಾವತ್ತೂ ಯಾರನ್ನು ಒಂದೇ ರೀತಿಯಲ್ಲಿ ಕಂಡಿದೆ, ಪ್ರತಿಯೊಬ್ಬರನ್ನು. ಇದು ಒಂದು ಸಮುದಾಯಕ್ಕೆ ಎಣ್ಣೆ, ಒಂದು ಸಮುದಾಯಕ್ಕೆ ಸುಣ್ಣ ಬಿಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಅದರಿಂದ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ಖಂಡಾತುಂಡವಾಗಿ ಖಂಡಿಸ್ತದೆ.